ಕನ್ಯಾನ ಗ್ರಾಮದ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದಲ್ಲಿ ಫೆಬ್ರವರಿ 7ರವರೆಗೆ ನಡೆಯಲಿರುವ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ಚಂಡಿಕಾ ಯಾಗದ ಪ್ರಯುಕ್ತ ಫೆಬ್ರವರಿ 3ರಂದು ಊರ ಪರವೂರ ಭಗವದ್ ಭಕ್ತರಿಂದ ಹಸಿರುವಾಣಿ ಕಾಣಿಕೆ ವೈಭವದ ಮೆರವಣಿಗೆಯೊಂದಿಗೆ ಸಾಗಿ ಸಮರ್ಪಣೆಯಾಯಿತು. ಕುಟ್ಟಿತಡ್ಕ ಶ್ರೀ ವಿಷ್ಣುಮೂರ್ತಿ ಭಜನಾ ಮಂದಿರದ ವಠಾರದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಜಯಂತ ನಡುಬೈಲು ಅವರು ತೆಂಗಿನಕಾಯಿ ಒಡೆದು ಚಾಲನೆಯನ್ನ ನೀಡಿದರು. ಕ್ಷೇತ್ರದಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾತ್ವೆ ಶ್ರೀ ಮಾತಾನಂದಮಯ್ಯವರು ಉಗ್ರಾಣ ಮುಹೂರ್ತ ನಡೆಸಿದರು. ಕಣಿಯೂರು ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿಯವರು ಕ್ಷೇತ್ರದ ಸೇವಾ ಕೌಂಟರ್ ಅನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಹೇಶ್ ಮುನಿಯಂಗಳ ಮೇರಿನ ಶಿಲ್ಪಶಾಸ್ತ್ರ ಪ್ರಕಾರ ಹಂತ ಹಂತವಾದ ಆ ಕೆಲಸ ಕಾರ್ಯನು ಮಲ್ತೊಂದು ಬರ್ತದೆ. ಕರಿ ವರ್ಷಕ್ಕೂ ಪೂರ್ಣಾಪಣಿಂಚಿನ ಸಂದರ್ಭ ಬ್ರಹ್ಮಕಲಶಕ್ಕೂ ದಿನದೀದು ಪ್ರತಿಯೊಂದು ಕಾರ್ಯ ನಡೆತಿತ್ತು. ಆ ಕಾಲಕ್ಕೂ ಕೊರೋನಾದ ಒಂದು ಅಡ್ಡಿಡಿದಾದು ಉಂತದು ಬೋದಿತ್ತು. ಈ ವರ್ಷ 3ನೇ ತಾರೀಕಿದು 7ನೇ ತಾರೀಕು ಬಿಟ್ಟ ನಡಪಂಚಿನ ಬ್ರಹ್ಮಕಲಶೋತ್ಸವದ ಈ ಪೊರ್ಲ ಪಲಿಕೆದ ಇನಿತ್ತ ದಿನ ಹಸಿರುವಾಣಿ ಹೊರೆ ಕಾಣಿಕೆ ಈ ಸನ್ನಿಧಾನಗೂ ಬತ್ತೊಂದುಂಡು ಬಂದುಲೆ ಒಂಜಿ ಕಾಲಡು ಕೇವಲ ಇಲ್ಲಿಡು ಒಂಜಿ ಎಲ್ಲ ದೀಪ ಪೊತ್ತಾದು ಆ ತುಡರ ಪ್ರಬೆಟ್ಟು ಇಲ್ಲಿಡ್ದು ಪಿದಾಯಿಗೆ ಒಂಜಿ 4 ವರ್ಷ 5 ವರ್ಷ ಅನಗ ಒಂಜಿ ಓಡುದ ಮಂದಿರ ಮಲ್ತದು. ಐಟು ಒಂತೆ ಕಾಲ ದೇವಿನ ಆರಾಧನೆ ಮಲ್ತುಂಡು. ಐದು ಬೊಕ್ಕ 2001ನೇ ಇಸವಿಡೆ ವಿಶೇಷ ವಾಂಜಿನ ಪಂಚಲೋಹದ ಮೂರ್ತಿನ ಪ್ರತಿಷ್ಠೆ ಮಲ್ತದು. ಒಂಜಿ ಎಡ್ಡೆ ಮಂದಿರ ನಿರ್ಮಾಣ ಮಲ್ತು ಇಟ್ಟು ಬ್ರಹ್ಮಕಲಶ ಆಂಡು ಆಂಡ ಕೆಲವು ಕಾಲ ಪೋನಾಗ ಉಳ ಸಮಾಧಾನದ ರೀತಿ ಇಜ್ಜಿನ ಬನ್ಮ ಉದ್ದೇಶಡು ಈ ಇತ್ತೆದ ನೇಸರ ವೇಸರ ಶೈಲಿದ ಆ ಒಂಜಿ ಕಟ್ಟಡ ಗರ್ಭಗೃಹಣ ನಿರ್ಮಾಣ ಮಲ್ತದು. ಇತ್ತೆ ಬ್ರಹ್ಮಕಲಶೋತ್ಸವ ನಡೆತುಂಡು. ಸುಮಾರು 2 ಕಿಲೋಮೀಟರ್ ದೂರ ಶೋಭಯಾತ್ರೆ ಪಾದಯಾತ್ರೆಯಲ್ಲಿ ಸಾಗಿ 100ಕ್ಕೂ ಅಧಿಕ ವಾಹನಗಳು ಸಾಲುಗಟ್ಟಿ ಮೆರವಣಿಗೆಗೆ ಶೋಭೆ ನೀಡಿದವು. ಚಂಡಿ ಮೇಳದ ಜೇಂಕಾರ ಸಿಡಿ ಮತ್ತು ಪ್ರದರ್ಶನಗಳೊಂದಿಗೆ ವಿಜೃಂಭಣೆಯಿಂದ ಸಾಗಿ ಬಂದ ಮೆರವಣಿಗೆಯನ್ನ ಕನ್ಯಾನ ಜಂಕ್ಷನ್ನಲ್ಲಿ ಕಣಿಯೂರು ಕ್ಷೇತ್ರದ ವತಿಯಿಂದ ಶ್ರೀ ಮಹಾಬಲ ಸ್ವಾಮೀಜಿಯವರು ಬರಮಾಡಿಕೊಂಡರು. ಅಲ್ಲಿಂದ ಮಾತೆಯರ ಬಣ್ಣದ ಕೊಡೆ ಕಲಶ ಕನ್ನಡಿಯ ಸಾಲಿನೊಂದಿಗೆ ಸಾಗಿ ಬಂದ ಮೆರವಣಿಗೆ ಕ್ಷೇತ್ರಕ್ಕೆ ಬಂದು ದೇವಿಯ ಮುಂಭಾಗದಲ್ಲಿ ಸಮರ್ಪಣೆಗೊಳಿಸಲಾಯಿತು. ನೂರಾರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಬಂದ ಹಸಿರುವಾಣಿ ಕಾಣಿಕೆಗಳನ್ನು ಉಗ್ರಾಣ ತುಂಬಿಸುವಲ್ಲಿ ನಿರತರಾದರು. ಇವತ್ತು ನಮ್ಮ ಕನಸನ್ನು ಈಡೇರಿಸುವಂತಹ ಒಂದು ಪ್ರಥಮ ಹಂತದಲ್ಲಿ ನಾವಿದ್ದೇವೆ. ಬಹುಶಃ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಒಂದು ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಆಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಸುಮಾರು 5 ವರ್ಷದ ಹಿಂದೆ ನಾವೆಲ್ಲರೂ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಸುಮಾರು 1.5 ಕೋಟಿ ವೆಚ್ಚದಲ್ಲೇ ಈ ಒಂದು ದೇವಸ್ಥಾನದ ಪುನರ್ ನವೀಕರಣ ಮಾಡುವಂತಹ ಒಂದು ಕಾರ್ಯಕ್ಕೆ ನಾವೆಲ್ಲ ಇಳಿದಿದ್ದೇವೆ. ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲ ಸಮಿತಿಯವರು, ಟ್ರಸ್ಟಿಯವರು, ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಷ್ಟರ ತನಕ ಸುಮಾರು 5 ವರ್ಷದ ಸುದೀರ್ಘ ಅವಧಿಯಲ್ಲಿ ಈ ಒಂದು ದೇವಸ್ಥಾನದ ಪುನರ್ ನವೀಕರಣ ಕಾರ್ಯ ಮುಗಿದು ಇದೀಗ ನಾವು ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿ ನಾವು ಪೂರ್ವಭಾವಿ ಪ್ರಥಮ ಹಂತದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಸಲಹೆಗಾರರಾದ ಯಶೋಧ ಬಂಗೇರ ಅಳಿಕೆ, ಕಾರ್ಯಾಧ್ಯಕ್ಷರಾದ ಕೆಯೂರು ನಾರಾಯಣ್ ಭಟ್, ಕೋಶಾಧಿಕಾರಿ ಮೋನಪ್ಪಗೌಡ ಕನ್ಯಾನ, ಉಪಾಧ್ಯಕ್ಷರಾದ ಎಸ್ಪಿ ಕಣಿಯೂರು, ಶಿವಪ್ರಸಾದ್ ಶೆಟ್ಟಿ ಅನಯಾಲಗುತ್ತು, ಪದ್ಮಾವತಿ ಚಂದ್ರಶೇಖರ್ ಕಣಿಯೂರು ಮೊದಲಾದವರು ಭಾಗವಹಿಸಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾಪನಾ ಮತ್ತು ಚಂಡಿಕಾ ಯಾಗದ ಒಂದು ಸುಮುಹೂರ್ತದಲ್ಲಿ ಇವತ್ತು ನಾವಿದ್ದೇವೆ. ತಾರೀಕು 3ರಿಂದ ತಾರೀಕು 7ರ ತನಕ ಆಗುವಂಥ ಎಲ್ಲ ಧಾರ್ಮಿಕ, ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅಡಿಪಾಯ ಹಾಕುವಂಥ ಕೆಲಸ ಹಸಿರು ಹೊರೆ ಕಾಣಿಕೆ ಮೂಲಕ ಕುಕ್ಕುಜರ್ಕದಿಂದ ಕುಟ್ಟಿದರ್ಕ ವಿಷ್ಣುಮೂರ್ತಿ ಭಜನಾ ಮಂದಿರದ ಮೂಲಕ ಪ್ರಾರಂಭಗೊಂಡ ಹೊರೆ ಕಾಣಿಕೆ ನೂರಾರು ವಾಹನಗಳ ಮೂಲಕ ಸಾವಿರಾರು ಜನರ ಒಂದು ಮೆರವಣಿಗೆ ಮೂಲಕ ಪಾದಯಾತ್ರೆ ಮೂಲಕ ಭಜನಾ ತಂಡದೊಟ್ಟಿಗೆ ಚೆಂಡೆ ವಾಲಗೊಂದೊಂದಿಗೆ ವಿಜೃಂಭಣೆಯಿಂದ ಇವತ್ತು
ಕುಕ್ಕಿಜರ್ಕ ವಿಷ್ಣುಮೂರ್ತಿ ದೇವಸ್ಥಾನದಿಂದ ಕಣ್ಣೀರು ಕ್ಷೇತ್ರ ತನಕ ಬಂತು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.